ಕಾರ್ಶೀಟ್ ಕಡೆಯಿಂದ ಈ ಬಾರಿ ತಗಲಾಗಿದೆ ಮತ್ತೆ ಕೈ ಒಳ್ಳು ಮಾಡಿದ್ದಾರೆ. ಎಂಜಾಯ್ ಮಾಡಿ. ಜನಾಟಗಾರರು ಸೂಪರ್ ಟೇಕರ್ಗೆ ಅವಕಾಶಗಳು ಆಯ್ತು. ಈ ಬಾರಿ ಸಮಯದ ಕೋರಿಕೆಯಲ್ಲಿ ಕಾರ್ಶೀಟ್ ಮಂಗಳೂರಿನವರು Doing the right, no coaching. Coach. ಗಳಿಸುವ ಪ್ರಯತ್ನದಲ್ಲಿ Bonus point. Not right. Not right. Wait. All right. Third right. ಮಾತಾಡ್ಬೇಕು, ಎಲ್ರು ಮಾತಾಡ್ಲಿಕ್ಕಿಲ್ಲ. ಮುಖಾಂತರ ಒಂದು ಹಂತದ ರೀತಿಯಲ್ಲಿ ನಡೆದುಕೊಳ್ಳಕ್ಕೆ ನಂತರ ಗಳಿಕೆಯಲ್ಲಿ ಹೆಚ್ಚಿಗೆ ಪ್ರಯತ್ನದಿಂದ ಆದ್ರೆ ಒಂದು ಅಂಕದ ಗಳಿಕೆಯಲ್ಲಿ All right.
Right. Right. First up. ಸ್ಕೋರ್ ನಂಬರ್ 2ರಲ್ಲಿ ನಡೆಯುತ್ತಿರುವಂತಹ ಪಂದ್ಯಾಟದ Right. ಸ್ಕೋರ್ ಅನ್ನು ಅನೌನ್ಸ್ ಮಾಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. Score 5-2 in favor of SDM Ujire. ಪ್ರಥಮಾರ್ಧದ ಮುಕ್ತಾಯದ ನಂತರ ಎರಡನೇ ಅವಧಿಯ ಪಂದ್ಯಾಟವನ್ನು ಮುಂದುವರಿಸಿಕೊಂಡು ಮತ್ತೆ ಶೀಟ್ ಅಂಕಣದ ಕಡೆಯಲ್ಲಿ ಅರ್ಚನಾ ಅವರಿಂದ ರೆಡಿಯಲ್ಲಿ ಈ ಬಾರಿ ಕಾರ್ನರ್ ಕಡೆಯಿಂದ ಆಗಿದೆ. ಈ ಮಧ್ಯೆ ಸೂಪರ್ ರೈಡ್ ಆಗಿದೆ. 3 ಅಂಕಗಳನ್ನು ಗಳಿಸಿಕೊಂಡಿದ್ದಾರೆ ಕಡೆಯವರು. 423. ಪ್ರಯತ್ನದಲ್ಲಿ Score 6-2 in favor of SDM Ujire. All right. Last hit. Good ride. After note Koni, I think so. 27. Right. Wait. Come out. Ready, right? Score 12-1 in favor of SDM Ujire. ಗಳಿಕೆಯಲ್ಲಿ ಆಲ್ವಾಸ್ ಮುಂದೆ ಬಂದಿದ್ದಾರೆ. 28-5. ಸೂಪರ್ ಟೆಸ್ಟ್ ಮತ್ತೆ ಅವಕಾಶ ಕೊನೆಯ 4 ಅಂಕಗಳನ್ನು ಹೊಂದಿದ್ದಾರೆ ಈ ಮಧ್ಯೆ. 29-5 in favor of ಆಲ್ವಾಸ್. ಪ್ರತೀಕ್ಷನ್ ಅವರಿಂದ ಆಟಗಾರರು ಈ ಮಧ್ಯೆ Bonus points. ಮತ್ತೆ ಬೋನಸ್ಸಿಗೆ ಪ್ರಯತ್ನ ಒಳ್ಳೆದಾಗಿದೆ. ಕೊನೆಯ 3 ನಿಮಿಷವನ್ನು ಕರೆದಿದ್ದಾರೆ ತೀರ್ಪುಗಾರರು. ಅಂಕಪಟ್ಟಿಯನ್ನು ನೋಡ್ತಾ ಇದ್ದಾರೆ. 33-5.
Score 15-2 in favor of SDM Ujire. 15-2. ಈ ಚಲನೆಯ ಮುಖಾಂತರ ಅಂಕದ ಗಳಿಕೆಯಲ್ಲಿ ಈ ಮಧ್ಯೆ ಸಮಯದ ಕೋರಿಕೆಯಲ್ಲಿ ಆಳ್ವಾಸ್ ಮೂಡಬಹುದು. Right. ಈ ಬಾರಿ ಪ್ಲಸ್ 1 ಪಾಯಿಂಟ್ ಅನ್ನು ಪಡ್ಕೊಂಡಿದ್ದಾರೆ. ಈ ಬಾರಿ ಮತ್ತೆ ಶ್ರೀ ಪ್ರಯತ್ನ ಆದ್ರೆ ಗುಣ ಗಳಿಸಿಕೊಂಡಿದ್ದಾರೆ. ಸೌಜನ್ಯ ಈ ಬಾರಿ ಪಾಯಿಂಟ್ Score Time out is over. 15-2 in favor of SDM Ujire. All right. ಈ ಪಂದ್ಯಾಟದ ಮುಕ್ತಾಯವನ್ನು ನಾವು ಕಂಡಿದ್ದೇವೆ. ಅಂಕಪಟ್ಟಿಯಲ್ಲಿ ಇವಾಗ Single point. 39-6 ಮುಖಾಂತರವಾಗಿ ಆಳ್ವಾಸ್ ವಿದ್ಯಾಸಂಸ್ಥೆಯನ್ನು ಪ್ರವೇಶ ಪಡೆದುಕೊಂಡಿದ್ದೇವೆ. ಅದೇ ರೀತಿ ಕಾರ್ತಿಕ್ ಸಂಸ್ಥೆಯವರು ಕೂಡ 16-2 in favor of SDM. 16-3 in favor of SDM Ujire. Right. All right.
Half-time score 18-3 in favor of SDM Ujire. 18-3. Ujire to right. Score 23 in favor of SDM Ujire. 23. One plus two, total 3 points. All enters. Right. Two points. Number 10 and 13. 10 first out. Score 25-3 in favor of SDM Ujire. Bonus points. Come on, come on. Right. Right. Bonus point. Wish to take part in the selection trials of Mangalore University teams, please line up in court number 1 immediately. After the second semi-final, selection trials will be take place. Ullala ತಂದೆ. Right.
ಸಮಯದ ಕೋರಿಕೆಯಲ್ಲಿ ಉಜಿರೆ ತಂಡದವರು ಮತ್ತೆ ಉಜಿರೆ ತಂಡದಿಂದ ದಾಳಿಯಲ್ಲಿ ಜೆರ್ಸಿ ನಂಬರ್ 4 ಆಟಗಾರ್ತಿಯಿಂದ ಅಂಕ ಗಳಿಸುವಂತ ಪ್ರಯತ್ನದಲ್ಲಿ ಈ ಮುಖಾಂತರ ಒಂದು ಟಚ್ ಪಾಯಿಂಟ್ ಅನ್ನು ಪಡ್ಕೊಂಡಿದ್ದಾರೆ. ಅಂಕಪಟ್ಟಿಯನ್ನು ಗಮನಿಸ್ತಾ ಹೋಗುವಾಗ 29-7 ಇನ್ ಫೇವರ್ ಆಫ್ ಉಜಿರೆ. ಮತ್ತೆ ಬೋನಸ್ ಅಂಕದ ಗಳಿಕೆಯಲ್ಲಿ ಮೆರಿಡಿಯನ್ ತಂಡದವರು ಅಂಕಪಟ್ಟಿಯನ್ನು ಗಮನಿಸ್ತಾ ಹೋಗುವಾಗ 29-8 ಇನ್ ಫೇವರ್ ಆಫ್ ಉಜಿರೆ. ಮತ್ತೆ ಮನುಷ್ಯನವರಿಂದ ದಾಳಿಯಲ್ಲಿ ಈ ಬಾರಿ ಮತ್ತೆ ಟ್ಯಾಕಲ್ ಆಗುವ ಸಾಧ್ಯತೆ, ಆದರೆ ಅಂಕ ಗಳಿಸಿಕೊಂಡಿದ್ದಾರೆ. ಒಂದು ಅಂಕಪಟ್ಟಿಯಲ್ಲಿ ಗಮನಿಸುವಾಗ ಮತ್ತೆ ಏರಿಕೆ 38. ಮತ್ತೆ ದಾಳಿಯಲ್ಲಿ ಈ ಬಾರಿ ಮತ್ತೆ ಟ್ಯಾಕಲ್ ಆಗಿದ್ದಾರೆ. ಬೋನಸ್ ಮತ್ತೊಂದು ಇವ್ರಿ ಪಾಯಿಂಟ್ 31-9 31-9 ಮತ್ತೆ ಮನುಷ್ಯನವರಿಂದ ದಾಳಿಯಲ್ಲಿ ಸೂಪರ್ ಟ್ಯಾಕಲ್ ಆಗುವ ಸಾಧ್ಯತೆಗಳು. ಆಟಗಾರರು 3 ಜನ. ಮತ್ತೆ ಈ ಬಾರಿಯ 2 ಪಾಯಿಂಟ್ಸ್ 2 ಅಂಕಗಳನ್ನು ಗಳಿಸಿಕೊಂಡಿದ್ದಾರೆ. ಈ ಮಧ್ಯೆ ತೀರ್ಪುಗಾರರು ಕೊನೆಯ 5 ನಿಮಿಷವನ್ನು ಕರೆದಿದ್ದಾರೆ. ಅಂಕಪಟ್ಟಿಯನ್ನು ಗಮನಿಸ್ತಾ ಹೋಗುವಾಗ 33-9 ಇನ್ ಫೇವರ್ ಆಫ್ ಉಜಿರೆ. ಮತ್ತೆ ಉಜಿರೆ ಕಡೆಯಿಂದ ಜೆರ್ಸಿ ನಂಬರ್ 9 ಆಟಗಾರ್ತಿಯಿಂದ ರೈಡ್ ಅಲ್ಲಿ ಅಂಕ ಗಳಿಸುವ ಪ್ರಯತ್ನದಲ್ಲಿ ಈ ಬಾರಿ ಮತ್ತೆ ಟ್ಯಾಕಲ್ ಸಾಧ್ಯತೆ ಆಗಿದ್ದಾರೆ. ಒಂದು ಸೇರ್ಪಡೆ 10-30 ಮತ್ತೆ ದಾಳಿಯಲ್ಲಿ ಜೆರ್ಸಿ ನಂಬರ್ 6 ಇವರಿಂದ ಅಂಕ ಗಳಿಸುವ ಪ್ರಯತ್ನದಲ್ಲಿ ಈ ಮಧ್ಯೆ ಮತ್ತೆ ಸಮಯದ ಕೊನೆಯ 3 ನಿಮಿಷವನ್ನು ಕರೆದಿದ್ದಾರೆ. ಒಂದು ಬೋನಸ್ ಅಂಕವನ್ನು ಈ ಮಧ್ಯೆ ಪಡ್ಕೊಂಡಿದ್ದಾರೆ. 11-36 ಇನ್ ಫೇವರ್ ಆಫ್ ಉಜಿರೆ. ಮತ್ತೆ ಮನುಷ್ಯ ಹೊರಿದ ದಾಳಿಯಲ್ಲಿ ಅಂಕ ಗಳಿಸುವ ಪ್ರಯತ್ನಕ್ಕೆ ಈ ಬಾರಿ ಮತ್ತೆ ಡಬಲ್ ಮುಖಾಂತರ ತೀರ್ಪುಗಾರರ ತೀರ್ಮಾನಕ್ಕಾಗಿ ಎಸ್ 2 ಪಾಯಿಂಟ್ಸ್ 2 ಪಾಯಿಂಟಿನ ಸೇರ್ಪಡೆ ಮತ್ತೆ ಉಜಿರೆ ಸಂಸ್ಥೆಗೆ. ಅಂಕಪಟ್ಟಿಯಲ್ಲಿ ಗಮನಿಸ್ತಾ ಹೋಗುವಾಗ 38-11 ಮತ್ತೆ ನಂಬರ್ 6 ಅವರಿಂದ ದಾಳಿಯಲ್ಲಿ ಅಂಕ ಗಳಿಸುವ ಪ್ರಯತ್ನದಲ್ಲಿ ಯಾವುದೇ ಅಂಕ ಇಲ್ಲ. ಮತ್ತೆ ಮನುಷ್ಯನವರಿಂದ ಸತತ ದಾಳಿಯಲ್ಲಿ ಯಾವುದೇ ಅಂಕ ಗಳಿಕೆ ಇಲ್ಲ. ಈ ಮಧ್ಯೆ ಅಂಕಪಟ್ಟಿಯನ್ನು ಗಮನಿಸ್ತಾ ಹೋಗುವಾಗ ಕೊನೆಯ 1 ನಿಮಿಷವನ್ನು ಕರೆದಿದ್ದಾರೆ. ಈ ಮಧ್ಯೆ ಅಂಕಪಟ್ಟಿಯನ್ನು ಗಮನಿಸ್ತಾ ಹೋಗುವಾಗ 38-11 ಇನ್ ಫೇವರ್ ಆಫ್ SDM ಉಜಿರೆ. ಈ ಬಾರಿ ಮತ್ತೆ ಟ್ಯಾಕಲ್ ಆಗಿದ್ದಾರೆ. 1 ಅಂಕದ ಸೇರ್ಪಡೆಯಲ್ಲಿ ಮತ್ತೆ ಒಂದು ಬೋನಸ್ 12-39 39 ಮಧ್ಯೆ 12 ಯಾವುದೇ ಅಂಕ ಗಳಿಸಿಲ್ಲ. ಈ ಮಧ್ಯೆ ಪಂದ್ಯಾಟವು ಮುಕ್ತಾಯವಾಗಿದೆ. ಈ ಒಂದು ಪಂದ್ಯಾಟದಲ್ಲಿ ಉಜಿರೆ ಸಂಸ್ಥೆಯು ವಿಜೇತರಾಗಿ ಫೈನಲ್ ಹಂತಕ್ಕೆ ತೇರ್ಗಡೆಯನ್ನು ಪಡ್ಕೊಂಡಿದ್ದಾರೆ. 2 ಸಂಸ್ಥೆಯವರಿಗೂ ಕೂಡ ಧನ್ಯವಾದವನ್ನು ತಿಳಿಸ್ತಾ ಓವರ್ ಟು ರಾಮ್ ಸರ್. ಮಂಗಳೂರು ವಿಶ್ವವಿದ್ಯಾನಿಲಯ ಮಟ್ಟದ ಅಂತರ್ ಕಾಲೇಜು ಮಹಿಳಾ ಕಬಡ್ಡಿ ಪಂದ್ಯಾಟ ವೆರಿ ರೆವರೆಂಡ್ ಮೊಸಂಜರಿ ಪತ್ರಾವೋ ಮೆಮೋರಿಯಲ್ ಟ್ರೋಫಿಗಾಗಿ ನಡೆಯುತ್ತಿರುವಂತಹ 2022-23 ಶೈಕ್ಷಣಿಕ ವರ್ಷಕ್ಕಾಗಿ ನಡೆದಂತಹ